ಅಲ್ಲಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದರು ರಿಷಬ್ ಸರ್ರಿಗೆ. ಇದು ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಠಕ್ ಅಂತ ನನ್ನನ್ನು ಹಿಡ್ಕೊಳ್ತಾರೆ, ರಿಷಬ್ ಸರ್ ಸರ್ಕಾರಿಯಲ್ಲಿ ನೀವು ವರ್ಕ್ ಮಾಡಿ ಅಂತಾರೆ. ನಾವು ಶೂಟ್ ಮಾಡಬೇಕಾದ್ರೆ ಒಂದು ಮಟ್ಟ ಕತೆ ಶೂಟ್ ಮಾಡ್ತಿರುವ ಟೈಮಲ್ಲಿ ನಾವು ಆ ಸ್ಟ್ರೆಸ್ಸನ್ನು ರಿಲೀವ್ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿ ನಾವು ನೋಡ್ತಿದ್ದದ್ದೇ ಉಳಿದವ್ರ ಕಂಡಂತೆ. ಸಿ ಆಫ್ಟರ್ ಅ ಹ್ಯೂಜ್ ಬ್ಲಾಕ್ ಬಸ್ಟರ್ ಲೈಕ್ ಕಿರಿಕ್ ಪಾರ್ಟಿ ಅವ್ರಿಗೆ ಕಮರ್ಷಿಯಲ್ ಆಗಿ ಯಾವ ಸಿನಿಮಾನೂ ಮಾಡ್ಬೋದಿತ್ತು. ರಾಜ್ ಮತ್ತು ರಿಷಬ್ ಜೊತೆ ಇರೋ ಒಂದು ಹೋಲಿಕೆ ಏನಂತ ಹೇಳಿದ್ರೆ, ದೇ ನೆವರ್ ವಾಂಟ್ ಪೀಪಲ್ ಟು ಆ್ಯಕ್ಟ್, ದೇ ವಾಂಟ್ ಪೀಪಲ್ ಟು ರಿಯಾಕ್ಟ್. ನಾವು ಉಪ್ಪಳದಲ್ಲಿ ಒಂದು ಮನೆ ಮಾಡಿ ಎಲ್ಲ ಟೀಮ್ ಕ್ಯಾರೆಕ್ಟರ್ಗಳನ್ನು ಯಾರೆಲ್ಲ ನಾವು ಫೈನಲ್ ಆಗಿದ್ದವ್ರನ್ನ ಅಲ್ಲಿ ಕರೆಸ್ಕೊಂಡು ಎಲ್ಲರಿಗೂ ವರ್ಕ್ಶಾಪ್ ಮಾಡ್ತಿದ್ವಿ. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಈ ಸಿನಿಮಾದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನಾನು ರಿಷಬ್ ಶೆಟ್ಟಿ ಅವ್ರು ನಂಗೆ ಹೇಗೆ ಸಿಕ್ಕಿದ್ರು ಅಂತ ಹೇಳಬೇಕಾಗತ್ತೆ. ಯಾಕಂತ ಹೇಳಿದರೆ ನಾವು ಸಿನಿಮಾ ಮಾಡಬೇಕಾದ್ರೆ ನಮಗೆ ಒಂದು ಮಾದರಿ ಅಂತ ಇದ್ದವರು ಒಬ್ಬರು ರಕ್ಷಿ ಶೆಟ್ಟಿ, ಇನ್ನೊಬ್ಬರು ರಿಷಬ್ ಶೆಟ್ಟಿ. ಯಾಕಂತ ಹೇಳಿದರೆ ನಾವು ಸಿನಿಮಾ ಮಾಡೋ ಥಾಟ್ ಪ್ರೊಸೆಸ್ ನಮ್ಮ ತಲೆಯಲ್ಲಿ ಓಡ್ತಾ ಇರಬೇಕಾದ್ರೇ ನಾನಾಗಿರ್ಬೋದು ಅಥವಾ ರಾಜ್ಬಿ ಶೆಟ್ಟಿ ಆಗಿರ್ಬೋದು ಅಥವಾ ನಮ್ಮ ತಂಡ ಆಗಿರ್ಬೋದು, ಎಲ್ಲರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ಒಬ್ಬನೇ. ಅಂದರೆ ಆ ಟೈಮಲ್ಲೇ ನಮ್ಮನ್ನು ಇನ್ಸ್ಪೈರ್ ಮಾಡಿದವರು ಇವರಿಬ್ಬರು, ರಕ್ಷಿ ಶೆಟ್ಟಿ and ರಿಷಬ್ ಶೆಟ್ಟಿ ಅವರು. ಯಾಕಂತ ಹೇಳಿದರೆ ಆಗ ಉಳಿದವರು ಕಂಡಂತೆ ಅನ್ನುವ ಒಂದು ಅದ್ಭುತವಾದ ಸಿನಿಮಾ, ಅದು ಕೂಡ ನಮ್ಮ ಮಂಗಳೂರು ಕನ್ನಡ, ನಮ್ಮ ಕಲ್ಚರ್ ಅನ್ನಿಟ್ಕೊಂಡು ಅವ್ರು ಮಾಡಿದರು. ನನಗೆ ಗೊತ್ತಿಲ್ಲ ಸಿನಿಮಾ ಹಿಟ್ಟ ಫ್ಲಾಪ, ನಾನು ಅದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಇವತ್ತು ನಾನು ಆ ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತಲೇ ಕರೆಯೋದು. ಯಾಕಂತ ಹೇಳಿದರೆ ನನಗೆ ಇಂಥ ಒಂದು ಸಿನಿಮಾನೂ ಮಾಡ್ಬೋದಂತ ಹೇಳಿಕೊಟ್ಟಿರೋದು ಆ ಸಿನಿಮಾ ಎಲ್ಲಿ ತನಕ ಇನ್ಸ್ಪೈರ್ ಮಾಡಿದೆ ಅಂತ ಹೇಳಿದರೆ, ಇವತ್ತು ರಾಜ್ಬಿ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿಗೂ ಆ ಸಿನಿಮಾ ಇನ್ಸ್ಪಿರೇಷನ್. ರಾಜ್ಬಿ ಶೆಟ್ಟಿ ಅವರ ಮೊಬೈಲಲ್ಲಿ ಯಾವುದಾದ್ರೂ ಒಬ್ಬ ಹೀರೋನ ವಾಲ್ಪೇಪರ್ ಹಾಕಿದ್ರು ಅಂತ ಹೇಳಿದರೆ ಅದು ರಕ್ಷಿ ಶೆಟ್ಟಿದು. ಯಾಕಂತ ಹೇಳಿದರೆ ಅವ್ರು ಅಂಥ ಸಿನಿಮಾ ಮಾಡಿದ್ದಕ್ಕೋಸ್ಕರ. ಯಾಕಂತ ಹೇಳಿ ನಮ್ಮ ಕಲ್ಚರ್, ನಮ್ಮ ಲ್ಯಾಂಗ್ವೇಜಲ್ಲಿ ಮಾಡಿದರು. ಸೊ ಅವ್ರು ಮಾಡಿರುವಂಥ ಪ್ರಯತ್ನದಿಂದ ನಮ್ಮಂಥ ಒಂದು ತಂಡ ಹುಟ್ಕೊಂಡಿದೆ. ಒಂದು ಮೊಟ್ಟೆಯ ಕತೆ ಮಾಡಬೇಕಾದ್ರೆ ಅವರ ಉಳಿದವರ ಕಂಡಂತೆಯೇ ಇನ್ಸ್ಪಿರೇಷನ್. ಆ ಲ್ಯಾಂಗ್ವೇಜನ್ನು ಯಾವ ಬ್ಯಾರಿಯರೂ ಇಲ್ಲದೆ ಅದನ್ನು ಅಷ್ಟು ದೊಡ್ಡ ಇಂಡಸ್ಟ್ರಿಗೆ ಅದನ್ನು ತೋರಿಸಿದ್ರಲ್ಲ, ಆ ಒಂದು ಗಟ್ಸ್ ಇದೆಯಲ್ಲ, ಅದು ಅವರಿಂದ ಬಂದಿರೋದು. ಅದನ್ನು ನಾವು ಫಾಲೋ ಮಾಡಿರೋದು ಅಷ್ಟೇ. ಸೊ ಆವಾಗಲೇ ನಾವು ಇವರಿಬ್ಬರದ್ದು ದೊಡ್ಡ ಫ್ಯಾನ್ಸು. ನಮಗೆ ಇವತ್ತಿಗೂ ನೆನಪಿದೆ, ರಾಜ್ ಟ್ರೈಲರ್ ಬಿಟ್ಟಾಗ ಟ್ರೈಲರ್ ನೋಡಿದ್ದು. ಆ್ಯಕ್ಚುಲಿ ರಾಜ್ ಅವರು ಅಸೋಸಿಯೇಟ್ ಆಗಬೇಕಂತಿದ್ರು ಅವ್ರ ಜೊತೆಗೆ. ಒಂದು ಮೊಟ್ಟೆ ಕತೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ ರಿಲೀಸ್ ಮಾಡಬೇಕಂತಿದ್ರು. ಆದರೆ ನಮ್ಗೆ ಆಗಲಿಲ್ಲ ಅದು. ಆದರೆ ಟ್ರೈಲರ್ ರಿಲೀಸ್ ಆದ ದಿವಸ ಒಂದು ಫೋನ್ ಬರುತ್ತೆ, ರಾಜ್ ಅವ್ರ ನಂಬರ್ಗೆ. ನಾವು ಎಲ್ಲ ಅಲ್ಲೇ ಕೂತ್ಕೊಂಡಿದ್ದೀವಿ. ರಕ್ಷಿತ್ ಶೆಟ್ಟಿ ಅವ್ರದ್ದು ಫೋನು ಎತ್ತಾರೆ, ಮಾತಾಡ್ತಾರೆ. ಅಂದರೆ ಅವ್ರು ಎಷ್ಟು ಎಕ್ಸೈಟ್ ಆದರೂ ಅವರು ಅದನ್ನು ತೋರಿಸ್ಕೊಳ್ಳಲ್ಲ. ನಮಗೆಲ್ಲ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ಎಕ್ಸೈಟ್ಮೆಂಟ್ ಅದು, ನಾವು ತುಂಬ ಎಕ್ಸೈಟ್ ಆಗ್ತೀವಿ. ಬಟ್ ಅವ್ರು ತೋರಿಸ್ಕೊಳ್ಳಲ್ಲ. ಅವರು ವೆರಿ ಹಾನೆಸ್ಟಾಗಿ ಮಾತಾಡ್ತಿದ್ದಾರೆ. ನಾವೆಲ್ಲ ಫುಲ್ ಇಲ್ಲಿ ಟೀಮೆಲ್ಲ ರಕ್ಷಿತ್ ಶೆಟ್ಟಿ ಅವ್ರು ಫೋನ್ ಮಾಡಿದ್ರು ಅಂತೇಳಿ ಫುಲ್ ಎಕ್ಸೈಟ್ ಆಗಿದ್ದೀವಿ ನಾವು. ಓಕೆ, ಅದಕ್ಕಿಂತ ಮುಂಚೆ ರಕ್ಷಿತ್ ಶೆಟ್ಟಿ ಅವರು ಕಾಲ್ ಮಾಡೋದಕ್ಕಿಂತ ಮುಂಚೆ ರಿಷಬ್ ಅವ್ರ ನಂಬರ್ ತೊಗೊಂಡು ರಾಜಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಅವರೇ ಆ್ಯಕ್ಚುಲಿ ರಕ್ಷಿತ್ ಶೆಟ್ಟಿಗೆ ಟ್ರೈಲರ್ ತೋರಿಸಿರೋದು. ಅವರು ತೋರಿಸಿ ಇದನ್ನು ನೋಡು ಮಗ, ಚೆನ್ನಾಗಿದೆ ನೋಡು ಅಂತೇಳಿ ಅವ್ರು ನೋಡಿ ಅವ್ರು ಆವಾಗಿ ರಕ್ಷಿತ್ ಶೆಟ್ಟಿ ಅವ್ರು ಫೋನ್ ಮಾಡಿರೋದು. ಸೊ ಫಸ್ಟ್ ಫೋನ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ತುಂಬ ಚೆನ್ನಾಗಿದೆ ಟ್ರೈಲರ್, ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನೀವು ಅಂತ ಹೇಳಿ. ಸೊ ಅಲ್ಲಿಂದ ನಮ್ಗೆ ಅದು ಎನರ್ಜಿ ಪಾಸ್ ಆಗಿತ್ತು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಏನೋ, ನಾವು ಶೂಟ್ ಮಾಡಬೇಕಾದ್ರೆ ಒಂದು ಮಟ್ಟ ಕತೆ ಶೂಟ್ ಮಾಡ್ತಿರುವ ಟೈಮಲ್ಲಿ ನಾವು ಕಂಪ್ಲೀಟ್ ಸ್ಟ್ರೆಸ್ ಆಗಬೇಕಾದ್ರೆ, ಅಂದರೆ ಬೆಳಗಿಂದ ಶೂಟ್ ಸ್ಟಾರ್ಟ್ ಮಾಡಿ ಸಂಜೆ ತನಕ ಹೋಗ್ಬೇಕಾದ್ರೆ ನಾವು ಕಂಪ್ಲೀಟ್ ಸ್ಟ್ರೆಸ್ಫುಲ್ ಆಗ್ತಾಯಿದ್ವಿ. ನಾವು ಆ ಸ್ಟ್ರೆಸ್ಸನ್ನು ರಿಲೀವ್ ಮಾಡೋಕ್ಕೋಸ್ಕರ ನಾವು ಹೋಗಿ ನಮ್ಮ ರೂಮ್ ಇದೆ, ನಮ್ಮ ಮನೆ, ಅಲ್ಲಿ ಹೋಗಿ ನಾವು ನೋಡ್ತಿದ್ದದ್ದೇ ಉಳಿದವ್ರ ಕಂಡಂತೆ. ಈ ಉಳಿದವ್ರ ಕಂಡಂತೆ ಸಿನಿಮಾನ ಫಸ್ಟಿಂದ ಲಾಸ್ಟ್ ತನಕ ನಾವು ನೋಡ್ತಾ ಇದ್ವಿ. ಪ್ರತಿ ಒಂದು ಹಾಡನ್ನು ಎಂಜಾಯ್ ಮಾಡ್ತಿದ್ವಿ. ಎಸ್ಪೆಷಲಿ ಹುಲಿ ಡ್ಯಾನ್ಸ್ ಬಂದಾಗ ರಾಜ್ ಸ್ಟಾರ್ಟ್ ಮಾಡ್ತಿದ್ರು, ಉಳಿದವರೆಲ್ಲ ಹುಲಿ ಬರೆದವರು ನಲಿತಾ ಇದ್ರು ಅದಕ್ಕೆ. ಸೊ ಇದೇ ನಮ್ಮ ರಿಫ್ರೆಶ್ಮೆಂಟ್. ಸೊ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾ ಅಂತ ಹೇಳಿದ್ರೆ ಪ್ರೇಮಂ. ನಾವು ಇದನ್ನು ನೋಡಿ ನಾವು ಎಂಜಾಯ್ ಮಾಡ್ತಿದ್ವಿ. ಪ್ರೇಮಂ, ಉಳಿದವ್ರ ಕಂಡಂತ ಎರಡನ್ನು ನೋಡಿ ನಮ್ಮ ಸ್ಟ್ರೆಸ್ಫುಲ್ ಆ ದಿನಚರಿನ ನಾವು ರಿಲೀವ್ ಮಾಡಿ, ಅಂದರೆ ನಾರ್ಮಲ್ ಆಗ್ತಿದ್ವಿ, ನೆಕ್ಸ್ಟ್ ಡೇಗೆ ರೆಡಿ ಆಗ್ತಿದ್ವಿ. ಸೊ ಇಂಥ ಸಿನಿಮಾ ಮಾಡಿದಂಥ ಒಬ್ಬರು ಫಿಲ್ಮ್ ಮೇಕರ್ಸ್ ನಮಗೆ ಕಾಲ್ ಮಾಡಿ ನಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಬೇಕಾದ್ರೆ ಆ ಅನುಭವನೇ ಬೇರೆ ನಮಗೆ. ಸೊ ಒಂದು ಮಟ್ಟ ಕತೆ ರಿಲೀಸ್ ಆಗುತ್ತೆ, ಒಳ್ಳೆ ಹೆಸರು ಮಾಡುತ್ತೆ. ರಾಜ್ ಅವರು ಒಳ್ಳೆ ಹೆಸರು ಮಾಡ್ತಾರೆ. ಅವರು ರಿಷಬ್ ಮತ್ತು ರಕ್ಷಿತ್ ಜೊತೆಗೆ ಕ್ಲೋಸ್ ಅಸೋಸಿಯೇಟ್ ಆಗ್ತಾರೆ.
ತುಂಬ ಚೆನ್ನಾಗಿ ಅವ್ರದ್ದು ರಿಲೇಷನ್ಶಿಪ್ ಗ್ರೋ ಆಗುತ್ತೆ. ಇನ್ ಮ್ಯಾಟರ್ ಆಫ್ ಅಂದರೆ ಫ್ಯೂ ಮಂತ್ಸ್ ಅಷ್ಟೇ, ಅದು ರಿಲೀಸ್ ಆಗಿ ಫ್ಯೂ ಮಂತ್ಸಲ್ಲೇ ಅವ್ರು ತುಂಬ ಚೆನ್ನಾಗಿ ಕ್ಲೋಸ್ ಆಗ್ತಾರೆ. ರಿಷಬ್ ಸರ್ ಅಂತೂ ಬಿಡಿ, ಅವರು ಒಮ್ಮೆ ಹಿಡ್ಕೊಂಡ್ರೆ ಮತ್ತೆ ಅದು ಗಾಲ ಬಿಚ್ಚಕ್ಕಾಗಲ್ಲ, ಆ ರೀತಿ ಅವ್ರು ಇಟ್ಕೊಳ್ತಾರೆ. ಸೊ ಅಷ್ಟು ವಾಯ್ಡಾಗಿ ಕ್ಲೋಸ್ ಆಗ್ತಾರೆ ಅವರು. ಸೊ ಅವರು ಒಂದು ಸಿನಿಮಾ ಮಾಡೋಕ್ಕೆ ಹೊರಡ್ತಾರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಈ ಥಾಟ್ ಪ್ರೊಸೆಸ್ ಅವ್ರಿಗೆ ಇದ್ದಿದ್ದು ರಿಕ್ಕಿ ಮಾಡಬೇಕಾದ್ರೆ ಅವ್ರ ತಲೆಯಲ್ಲಿ ಇಂಥದ್ದೊಂದು ಮಕ್ಕಳು ಸಿನಿಮಾ ಮಾಡಬೇಕಂತ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು ಅವ್ರದ್ದು. ಆದರೆ ಕಾರಣಾಂತರಗಳಿಂದ ಅದಕ್ಕೆ ಪ್ರೊಡ್ಯೂಸರ್ ಸಿಗಲ್ಲ, ಅದಕ್ಕೆ ಅಂದರೆ ಮಕ್ಕಳು ಸಿನಿಮಾ ಅಂತ ಹೇಳಿದ್ರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಆರ್ಟ್ ಫಿಲ್ಮ್ ಅದು ಅಂಥದ್ದೆಲ್ಲ ಕಾರಣ ಕೊಡ್ಕೊಂಡು ಎಲ್ಲ ಹಿಂದೆ ಹೋಗ್ತಾ ಇತ್ತು ಆ ಪ್ರಾಜೆಕ್ಟು. ಸೊ ಕಿರಿಕ್ ಪಾರ್ಟಿ ಮಾಡ್ತಾರೆ, ಹ್ಯೂಜ್ ಹಿಟ್. ಕಿರಿಕ್ ಪಾರ್ಟಿ ಆದ ನಂತರ ನಾವು ಆ ವ್ಯಕ್ತಿ ಹತ್ರ ಇದ್ದಿದ್ದು ಒಂದೇ ಒಂದು ಡಿಸಿಷನ್ ಅಂತ ಹೇಳಿದ್ರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾಡಬೇಕು ಅಂತೇಳಿ. ಸಿ ಆಫ್ಟರ್ ಅ ಹ್ಯೂಜ್ ಬ್ಲಾಕ್ ಬಸ್ಟರ್ ಲೈಕ್ ಕಿರಿಕ್ ಪಾರ್ಟಿ ಅವ್ರಿಗೆ ಕಮರ್ಷಿಯಲಾಗಿ ಯಾವ ಸಿನಿಮಾನೂ ಮಾಡ್ಬೋದಿತ್ತು. ಯಾಕಂತೇಳಿ ಅಷ್ಟು ಪ್ರೊಡ್ಯೂಸರ್ ಅವರಿಗಿದ್ರು, ಅಷ್ಟು ಇನ್ವೆಸ್ಟರ್ಸ್ ಅವರಿಗಿದ್ರು. ಯಾವುದೋ ಕಮರ್ಷಿಯಲ್ ಫಿಲ್ಮ್ ಮಾಡಬೇಕಾದ್ರೆ ಯಾವ ದೊಡ್ಡ ಆ್ಯಕ್ಟ್ರಸ್ಸು ಡೇಟ್ ಅವ್ರಿಗೆ ಸಿಗ್ತಾ ಇತ್ತು ಆ ಪಾಯಿಂಟಲ್ಲಿ. ಸೊ ಅವ್ರಿಗೆ ಮಾಡ್ಬೋದಿತ್ತು. ಬಟ್ ಆ ವ್ಯಕ್ತಿ ತಗೊಂಡಿರೋ ಒಂದು ಡಿಸಿಷನ್, ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನೋ ಸಿನಿಮಾನೇ ಮಾಡಬೇಕು, ಅದು ಮಕ್ಕಳು ಸಿನಿಮಾ. ಅವರಿಗೆ ಅದು ಸ್ಟ್ರಾಂಗಾಗಿ ಅವ್ರ ಮನಸ್ಸಲ್ಲಿತ್ತು. ಸೊ ಅದನ್ನು ಅವ್ರು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ರು ಈ ಸಿನಿಮಾ ಮಾಡ್ತೀನಿ ಅಂತೇಳಿ. ಆಗ ಅವ್ರಿಗೆ ಕಂಡಿರೋ ತಂಡ ಅಂತೇಳಿದರೆ ಒಂದು ಮೊಟ್ಟೆ ಕತೆ. ಈ ತಂಡನ ನಾನು ನನ್ನ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಬಹುಶಃ ನನ್ನ ಡ್ರೀಮ್ ಜೊತೆಗೆ ಇವರನ್ನು ಕೊಲಾಬ್ರೇಟ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ಬೋದಾ ಏನೋ ಅನ್ನೋ ಅವ್ರ ತಲೆಯಲ್ಲಿ ಬಂದಿತ್ತು. ಅದಕ್ಕೆ ಅವರು ರಾಜ್ನ ಕಾಂಟ್ಯಾಕ್ಟ್ ಆಗ್ತಾರೆ, ರಾಜ್ ಜೊತೆ ಇದನ್ನು ಮಾತಾಡ್ತಾರೆ. ರಾಜಿಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಒಂದು ದಿವಸ ಮಂಗಳೂರಿಗೆ ಬರ್ತಾರೆ ಟು ಹ್ಯಾವ್ ಅ ಡಿಸ್ಕಷನ್. ರಾಜ್ ಜೊತೆಗೆ ಡಿಸ್ಕಸ್ ಮಾಡೋಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ. ನಮ್ಮ ಅಸೋಸಿಯೇಟ್ ಇದ್ದಾರೆ, ನಮ್ಮ ಟೀಮ್ಮೇಟು, ನಮ್ಮ ಫ್ರೆಂಡು ಅರ್ಪಿತ್ ಅಡ್ಯಾರ್ ಅಂತೇಳಿ. ಅವ್ರ ಮನೆಯದು ಮೇಲ್ಗಡೆ ಒಂದು ಫ್ಲೋರ್ ಖಾಲಿ ಇರುತ್ತೆ, ಅಲ್ಲಿ ಬಂದು ಉಳ್ಕೋತಾರೆ. ನಾನು ಹಿಂಗೆ ರಾಜಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ, ಸುಹಾನಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತೀನಿ. ಆಗ ಹಿಂಗೆ ಅರ್ಪಿತ್ ಅವ್ರ ಮನೇಲಿದ್ದೀನಿ, ನೀವು ಇಲ್ಲಿಗೆ ಬನ್ನಿ, ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ನಂಗೆ ಹೇಳಲ್ಲ. ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ನಾನು ತುಂಬ ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕಾಗದಂತಹ ಒಬ್ಬ ವ್ಯಕ್ತಿ ನಾನು. ಏನಾದರೂ ಅವ್ರು ನನ್ನ ಕಿವಿಗೆ ಏನಾದ್ರು ಸ್ವಲ್ಪ ಹಾಕಿದ್ರು ನಾನು ಅದನ್ನು ಉಳಿದ ಒಂದು 10 ಜನರಿಗೆ ಹೇಳಿಯೇ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅದು ಅವ್ರಿಗೆ ಬೇಡ. ಅದಕ್ಕೋಸ್ಕರ ಅವರು ನನಗೊಬ್ಬನಿಗೆ ಹೇಳಿದ್ರೆ ಈ ರೀತಿ ಕಾಂಡ್ ಮಾಡಿ ಬರ್ತಾನೆ ಅಂತ ಹೇಳ್ಕೊಂಡು ಅವ್ರು ನನಗೆ ಹೇಳಿಲ್ಲ, ನೀವು ಬನ್ನಿ ಒಬ್ಬರೇ ಇಲ್ಲಿಗೆ ಅಂದರು. ನಾನು ಹೋಗಿ ಮೇಲಿನ ಫ್ಲೋರಿಗೆ ಹೋಗ್ತೀನಿ. ಮೇಲಿನ ಫ್ಲೋರಿಗೆ ಹೋಗಿ ಮನೆ ಒಳಗಡೆ ಹೋಗ್ತೀನಿ. ಮನೆ ಒಳಗಡೆ ಹೋಗ್ಬೇಕಾದ್ರೆ ನಂಗೆ ಇಬ್ಬರು ಕಾಣ್ತಾರೆ, ರಾಜ್ ಶೆಟ್ಟಿ ಮತ್ತು ಸುಹಾನ್ ಪ್ರಸಾದ್ ಕಾಣ್ತಾರೆ ಫಸ್ಟಿಗೆ. ಮತ್ತೊಬ್ಬರದ್ದು ಕಾಲು ಮಾತ್ರ ಕಾಣುತ್ತೆ, ಒಂದು ಇದು ಮ್ಯಾಕ್ಬುಕ್ ಕಾಣುತ್ತೆ, ಒಂದು ಕಾಲು ಕಾಣುತ್ತೆ. ನಂಗೆ ಇದು ಯಾರಪ್ಪ ಹೊಸ ವ್ಯಕ್ತಿ, ಮುಖ ಕಾಣ್ತಾ ಇಲ್ಲ ನನಗೆ. ಅವ್ರು ಸ್ವಲ್ಪ ಹೈಡ್ ಆಗಿದ್ದಾರೆ, ಕ್ಯಾಮ್ರಾ ಆ್ಯಂಗಲಲ್ಲಿ ಸಿಗ್ತಾ ಇಲ್ಲ ಅವರು. ಇಲ್ಲಿ ರಾಜ್ ಮತ್ತು ಸುಹಾನ್ ಕಾಣ್ತಿದ್ದಾರೆ. ಸುಹಾನ್ ಈಗ ನೋಡ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಾನು ನೋಡ್ಕೊಂಡು ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ನನಗೆ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆಯಿತು. ನನಗೆ ಹತ್ರ ಹೋಗ್ಬೇಕಾದ್ರೆ ರಿವೀಲ್ ಆಗ್ತಾ ಹೋಗುತ್ತೆ. ಈ ಕಡೆ ನೋಡ್ತೀನಿ ರಿಷಬ್ ಶೆಟ್ಟಿ ಅವರಿದ್ದಾರೆ. ನನಗೆ ಹೇಗೆ ಅಂತ ಹೇಳಿದರೆ, ನನಗೆ ಅಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆದರೆ ಫುಲ್ ಇಲ್ಲೆಲ್ಲ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನಗಬೇಕಾದ್ರೂ ವೈಬ್ರೇಟ್ ಆಗುತ್ತೆ, ನನಗೆ ಏನು ಮಾಡಬೇಕಂತ ತೋಚಲ್ಲ. ಸೊ ಅಂಥ ಒಂದು ಟೈಮಲ್ಲಿ ನಾನು ರಾಜ್ ಮತ್ತು ಸುಹಾನ್ನ ನೋಡಿ ಹಿಂಗೆ ಅಂತೀನಿ, ಯಾಕೆ ಕೇಳಲಿಲ್ಲ ನನಗೆ ಅಂತ ಅಂತೀನಿ. ಅವರಿಬ್ಬರು ನಿಮ್ಗೆ ಹೇಳಿದರೆ ನೀವು ಇದೇ ಮಾಡೋದು ಅಂತಾರೆ ಅವರು ಅಲ್ಲಿಂದ ರಿಷಬ್ ಸರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನನ್ನನ್ನು. ಇದು ಶನಿಲ್ ಗುರು. ರಿಷಬ್ ಸರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಆಲ್ರೆಡಿ ನಾನು ಅವ್ರಿಗೆ ಗೊತ್ತಿದೆ, ಇದು ಅವರೇ ಅಲ್ಲ ಸರ್, ಇದು ಒಂದು ಮೊಟ್ಟೆ ಕಥೆಯಲ್ಲಿ ಬಂಗಾರ ಜನ ಅಂತ ಹೇಳಿದ್ದಾರೆ ಅವರಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಅಂತ ಫಸ್ಟ್ ಡೇನೇ ಅವ್ರು ನನಗೆ ಅಂದ್ಬಿಡ್ತಾರೆ. ನನಗೆ ಅಂಥ ಒಬ್ಬ ವ್ಯಕ್ತಿ ನನಗೆ ಆ ರೀತಿ ಹೇಳ್ತಾನೆ ಅಂತ ಹೇಳಿದರೆ ಇನ್ನೂ ನರ್ವಸ್ ಜಾಸ್ತಿ ಆಯಿತು ನನಗೆ ಈ ವೈಬ್ರೇಷನ್ ಇನ್ನೂ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗ್ತೈತಿ, ಫುಲ್ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ರಿಯಾಕ್ಟ್ ಮಾಡಬೇಕಂತನೂ ಗೊತ್ತಾಗಲ್ಲ. ರಾಜಿಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರು ತುಂಬ ನರ್ವಸ್ ಆಗಿದ್ದಾರೆ. ಆಗ ಅವ್ರು ಕಾಲು ಎಳೆಯೋದು ಜಾಸ್ತಿ. ಅವ್ರು ಅಂಥ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಕಾಲು ಎಳೆಯೋಕ್ಕೆ, ಹಂಗೆ ಅಂತೇಳಿ. ನಾನು ಸುಮ್ಮನೆ ನೋಡ್ಕೊಂಡು ನಕ್ಕೊಂಡು ಕೂತೆ. ಅಲ್ಲಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದರು ರಿಷಬ್ ಸರ್ರಿಗೆ. ಇದು ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದರು. ಠಕ್ ಅಂತ ನನ್ನನ್ನು ಹಿಡ್ಕೊಳ್ತಾರೆ ರಿಷಬ್ ಸರ್. ಸರ್ಕಾರಿಯಲ್ಲಿ ನೀವು ವರ್ಕ್ ಮಾಡಿ ಅಂತಾರೆ ನನ್ನ ಹತ್ರ. ಸರ್ ಅಂದೆ ನಾನು, ನೀವು ಸರ್ಕಾರಿಯಲ್ಲಿ ನನ್ನ ಜೊತೆ ವರ್ಕ್ ಮಾಡಿ, ನನ್ನ ಟೀಮ್ ಜೊತೆ ಅಸೋಸಿಯೇಟ್ ಆಗಿ, ನೀವು ಫ್ರೀ ಇದ್ದೀರಲ್ಲ, ನಿಮ್ಗೇನು ಕೆಲಸ ಇಲ್ಲಲ್ಲ, ನಿಮಗೆ ಬನ್ನಿ ನಮ್ಮ ಜೊತೆ ಸ್ಟಾರ್ಟ್ ಮಾಡಿ ನೀವು ಅಂದ್ಬಿಟ್ರು. ನನ್ನ ಜೊತೆ ಒಂದು ಮೊಟ್ಟೆಯ ಕಥೆಯಿಂದ ನನಗೆ ಯಾವುದೇ ಅನುಭವ ಇಲ್ಲದೆ ನಾನು ಒಂದು ಮೊಟ್ಟೆಯ ಕಥೆ ಬರ್ತೀನಿ. ಅಲ್ಲಿಂದ ಏನೇ ಒಂದು ಅಂದರೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಮುಂದೆ ಹೋಗೋದಂತ ಯೋಚನೆ ಮಾಡಿದ್ದೂ ಇಲ್ಲ ನಾನು. ಅಷ್ಟೊತ್ತಿಗೆ ರಿಷಬ್ ಸರ್ ಹೇಳ್ತಾರೆ, ನೀವು ನಮ್ಮ ಜೊತೆಗೆ ಬನ್ನಿ ಅಂತೇಳಿ. ಏನೋ ಅದು ಹೇಳೋದಲ್ಲ, ದೇವರು ಯಾರೋ ಮಾಡಿದ ಪುಣ್ಯ, ನನ್ನ ಹಿರಿಯರಾಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು ಮಾಡಿರೋ ಪುಣ್ಯದಿಂದನೇ ಮೋಸ್ಟ್ ಪ್ರಾಬಬ್ಲಿ ನಂಗೆ ಅಷ್ಟು ಬೇಗ ಎಲ್ಲ ಸಿಗ್ತಾ ಹೋಯಿತು.
ಸೊ ರಿಷಬ್ ಸರ್ ಕರೀತಾರೆ, ನಮ್ಮ ಜೊತೆಗೆ ಕೊಲಾಬ್ರೇಟ್ ಆಗಿ ಅಂತಾರೆ. ಅಲ್ಲಿಂದ ಲೊಕೇಶನ್ಗೆ ಹೋಗ್ತೀವಿ, ಎಲ್ಲ ಲೊಕೇಶನ್ ಹುಡುಕ್ತೀವಿ. ರಿಷಬ್ ಸರ್ ಹೆಂಗೆ ಅಂತ ಹೇಳಿದರೆ, ಅವ್ರು ನನಗೆ ಸಿಕ್ಕಿದಾಗೇ ಅವ್ರು ಎಷ್ಟೋ ವರ್ಷದಿಂದ ನಂಗೆ ಪರಿಚಯ ಇದೆ, ಹಂಗೆ ನನ್ನ ಜೊತೆನೇ ಇದ್ದರು ಅವರು. ಸೊ ನನಗೆ ಅದು ಅಂದರೆ ವೆರಿ ಕಂಫರ್ಟೇಬಲ್ ಫೀಲ್ ಆದೆ ನಾನು ಅವ್ರ ಜೊತೆ. ಫಸ್ಟಿಗೆ ಏನು ಫ್ಯಾನ್ ಬಾಯ್ ಮೂಮೆಂಟ್ ಇತ್ತು, ಹೋಗ್ತಾ ಹೋಗ್ತಾ ಅದು ನನ್ನ ಕಂಫರ್ಟೇಬಲ್ ಲೆವೆಲ್ ಜಾಸ್ತಿ ಆಯಿತು ಅವ್ರ ಜೊತೆಗೆ. ಸೊ ಇಟ್ ಹೆಲ್ಪ್ ಮೀ ಟು ಲೈಕ್, ಅಂದರೆ ನನಗೆ ಏನಾದರೂ ಇನ್ಪುಟ್ ಕೊಡೋಕ್ಕಿದ್ರು ನನ್ನ ಓಪನ್ ಆಗಿ ಅವ್ರು ಕೊಡ್ಬೋದು. ಅವರು ಅದ್ರಲ್ಲಿ ಬೇಕಾದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಬೇಡದನ್ನು ಚೆನ್ನಾಗಿ ಮುಖಕ್ಕೆ ಹೇಳ್ತಾರೆ ಅವರು. ಅಂದರೆ ನಮ್ಗೆ ಬೇಜಾರು ಆಗಬಾರ್ದು, ಅಂದರೆ ನೆಕ್ಸ್ಟ್ ನಾವು ಥಿಂಕಿಂಗ್ ಸ್ಟಾಪ್ ಮಾಡಬಾರ್ದು. ನೀನು ಯೋಚನೆ ಮಾಡಬೇಕು ಗುರು, ಬಟ್ ನೀನು ಈ ರೀತಿ ಯೋಚನೆ ಮಾಡಬೇಡ, ಈ ರೀತಿ ಯೋಚನೆ ಮಾಡು ಅಂತ ನಮ್ಗೆ ಹೇಳಿಬಿಡ್ತಾರೆ. ಸೊ ಅದರಿಂದ ನಮಗೆ ನಮ್ಮ ಏನು ಮೈಂಡ್ ಸೆಟ್ ಇದೆಯಾ ಅದು ಇನ್ನೂ ವೈಡ್ ಆಗುತ್ತೆ. ಆ ಪರ್ಸ್ಪೆಕ್ಟಿವ್ ಏನು ನಾವು ಯೋಚನೆ ಮಾಡೋದು ಅದು ವೈಡ್ ಆಗಿತ್ತು ನಂದು. ಸೊ ಅದರಿಂದ ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ ಯೋಚನೆ ಮಾಡೋಕ್ಕೂ, ಅಂದರೆ ಆ ಕತೆ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗೆ ಒಂದು ವೈಡ್ ಪರ್ಸ್ಪೆಕ್ಟಿವ್ ಓಪನ್ ಆಗಿತ್ತು. ಸೊ ಅವರು ನನ್ನ ಹತ್ರ ಕಥೆಯಲ್ಲಿ ಕೂರ್ತೀರಾ ಅಂತ ಕೇಳ್ತಾರೆ. ನನಗಾಗ ಅಷ್ಟು ಅಂದರೆ ಕಥೆಯಲ್ಲಿ ಕೂತ್ಕೊಳ್ಳೋ ಅಷ್ಟು ಆ ಗಟ್ ಫೀಲಿಂಗ್ ಆಗಿರ್ಬೋದು, ಆ ನಾಲೆಜ್ ಆಗಿರ್ಬೋದು ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಎಕ್ಸ್ಪೀರಿಯೆನ್ಸು ನಂಗೆ ಇರಲಿಲ್ಲ. ಬಟ್ ನಾನು ಅವರು ಏನು ಕತೆ ಬರಿತಾ ಇದ್ರು, ಅಲ್ಲಿ ಏನು ಡಿಸ್ಕಷನ್ ನಡೀತದೆ, ನಾನು ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಅದು ನನ್ನನ್ನು ಮೋಸ್ಟ್ ಪ್ರಾಬಬ್ಲಿ ಬ್ಯಾಕ್ ಆಫ್ ದ ಮೈಂಡ್ ಎಲ್ಲೋ ನನ್ನನ್ನು ಇನ್ ಮೈ ಸಿನಿಮಾ ಜರ್ನಿ ನನ್ನನ್ನು ಸ್ವಲ್ಪ ಅಂದರೆ ಇಟ್ ವಾಸ್ ಮೇಕಿಂಗ್ ಮೀ ಸೆನ್ಸಿಬಲ್. ನಾನು ಬೆಳೀತಿದ್ದೆ, ನನ್ನ ಥಾಟ್ ಪ್ರೊಸೆಸ್ ಬೆಳೀತಾ ಇತ್ತು. ಅದು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಆ ಡಿಸ್ಕಷನಲ್ಲಿ ಪಾಲ್ಗೊಳ್ತಿದ್ದೆ, ಅಲ್ಲಿಂದ ಸಿನಿಮಾ ಕಥೆಗಳಲ್ಲಿ ಪಾಲ್ಗೊಳ್ತಿದ್ದೆ. ನಾನು ಇದು ಚೆನ್ನಾಗಿದೆ ಅದು ನನಗೆ ಅದು ಗೊತ್ತಾಗ್ತಿತ್ತು, ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅವ್ರು ಹೇಳಬೇಕಾದ್ರೇ. ಸೊ ಅದರಿಂದ ನಂಗೆ ಲೊಕೇಶನ್ಗೆ ಹೋಗ್ತೀವಿ, ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಪಾಲ್ಗೊಳ್ತೀವಿ. ಆಡಿಷನ್ನಿಗೆ ನನ್ನನ್ನು ಆಡಿಷನ್ ಮಾಡಬೇಕಾದ್ರೆ ಆಡಿಷನನ್ನು ಆರ್ಗನೈಸ್ ಮಾಡೋಕ್ಕೆ ನನ್ನನ್ನು ಕರೀತಾರೆ. ನಾವು ಇಲ್ಲಿ ಕಾಸರಗೋಡಲ್ಲಿ ಒಂದು ಆಡಿಷನ್ ಮಾಡ್ತೀವಿ, ಅಲ್ಲೊಂದಷ್ಟು ಜನ ಮಕ್ಕಳು ನಮ್ಗೆ ಸಿಗ್ತಾರೆ, ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ನಮ್ಗೆ ಸಿಗುತ್ತೆ. ಆಮೇಲೆ ನಾವು ಸ್ವಲ್ಪ ಇನ್ನೂ ಕ್ಯಾರೆಕ್ಟರ್ಸ್ಗಳು ಸ್ವಲ್ಪ ಕ್ಯಾರೆಕ್ಟರ್ಸ್ಗಳು ನಮ್ಗೆ ಸಿಕ್ಕಿರಲ್ಲ, ಅದು ಬೇಕನ್ನೋ ಟೈಮಲ್ಲಿ ಮಂಗಳೂರಲ್ಲಿ ಆಡಿಷನ್ ಮಾಡ್ತೀವಿ, ಮಂಗಳೂರಲ್ಲಿ ಸಿಗುತ್ತೆ ನಮಗೆ. ಬೇರೆ ಬೇರೆ ಕಡೆ ಮಂಗಳೂರಲ್ಲಿ ಆಡಿಷನ್ ಮಾಡಬೇಕಾದ್ರೆ ಎಲ್ಲ ಕ್ಯಾರೆಕ್ಟರ್ಗಳು ಸಿಕ್ಕಿ ನಾವು ಡಿಸೈಡ್ ಮಾಡ್ತೀವಿ ಈ ಕ್ಯಾರೆಕ್ಟರ್ಗಳನ್ನು ಹಾಕ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂಥೇಳಿ. ಅದರಲ್ಲಿ ಅಭಿನಯದ ಆ್ಯಕ್ಟಿಂಗ್ ಬಗ್ಗೆ ಗಂಧಗಳಿಗೆ ಗೊತ್ತಿರೋದಂತಹ ಮಕ್ಕಳು ಇದ್ದರು. ಅವ್ರು ಒಬ್ಬ ಚೆನ್ನಾಗಿ ನಗ್ತಿದ್ದಾನಂತ ನಾವು ಹಾಕ್ಕೊಂಡಿದ್ವಿ, ಒಬ್ಬ ಚೆನ್ನಾಗಿ ಕಾಣ್ತಿದ್ದಾನಂತ ಹಾಕ್ಕೊಂಡಿದ್ವಿ, ಒಬ್ಬ ಚೆನ್ನಾಗಿ ಮಾತಾಡ್ತಿದ್ದಾನಂತ ಹೇಳಿ ನಾವು ಹಾಕ್ಕೊಂಡಿದ್ವಿ. ಆದರೆ ಈಗ ಫೈನಲ್ ಏನಂತ ಹೇಳಿದರೆ, ಅವ್ರಿಗೆ ಸಿನಿಮಾ ಕ್ಯಾಮ್ರಾ ಮುಂದೆ ನಿಲ್ಬೇಕಾದ್ರೆ ಅವ್ರಿಗೆ ಆ್ಯಕ್ಟಿಂಗ್ ಬರಬೇಕು, ಅವರು ಆ್ಯಕ್ಟ್ ಮಾಡಲೇಬೇಕು. ರಾಜ್ ಮತ್ತು ರಿಷಬ್ ಜೊತೆ ಇರೋ ಒಂದು ಹೋಲಿಕೆ ಏನಂತ ಹೇಳಿದರೆ, ದೇ ನೆವರ್ ವಾಂಟ್ ಪೀಪಲ್ ಟು ಆ್ಯಕ್ಟ್, ದೇ ವಾಂಟ್ ಪೀಪಲ್ ಟು ರಿಯಾಕ್ಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. ಸೊ ಇದನ್ನೇ ಅವ್ರು ಬಯಸಿದ್ದು. ಮಕ್ಕಳು ಹಾಗೆ ಮಾಡಬೇಕಿತ್ತು, ಮಕ್ಕಳು ಆ್ಯಕ್ಟ್ ಮಾಡಬಾರ್ದಿತ್ತು, ರಿಯಾಕ್ಟ್ ಮಾಡಬೇಕಿತ್ತು. ಸೊ ಅದು ನಾವು ಉಪ್ಪಳದಲ್ಲಿ ಒಂದು ಮನೆ ಮಾಡಿ, ಆ ಮನೆಯಲ್ಲಿ ಎಲ್ಲ ಟೀಮ್ ಮೆಂಬರ್ಸ್ ಉಳ್ಕೊಂಡು, ಎಲ್ಲ ಟೀಮ್ ಕ್ಯಾರೆಕ್ಟರ್ಗಳನ್ನು ಯಾರೆಲ್ಲ ನಾವು ಫೈನಲ್ ಆಗಿದ್ದು ಅವರನ್ನು ಅಲ್ಲಿ ಕರೆಸ್ಕೊಂಡು ಎಲ್ಲರಿಗೂ ವರ್ಕ್ಶಾಪ್ ಮಾಡ್ತಿದ್ವಿ. ಎಲ್ಲ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರಿಗೂ ನಾವು ವರ್ಕ್ಶಾಪ್ ಮಾಡಿ, ಅಲ್ಲಿ ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಸಿಚುವೇಶನ್ಗಳಿಗೆ, ಡೈಲಾಗ್ಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು, ಒಬ್ಬ ಡೈಲಾಗ್ ತಪ್ಪಿದರೆ ಆ ಡೈಲಾಗಿಗೆ ಸ್ಪಾಂಟೇನಿಯಸ್ ಆಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ಟ್ರೈನಿಂಗನ್ನು ನಾವು ಕೊಡ್ತಿದ್ವಿ. ಮಕ್ಕಳು ಬೆಳೀತಾ ಹೋದರು, ಇನ್ ದರ್ ಪರ್ಫಾರ್ಮೆನ್ಸಸ್ ಚೆನ್ನಾಗಿ ಮಾಡ್ತಾ ಹೋದರು. ಸೊ ಒನ್ ಫೈನಲ್ ಡೇ ವಿ ಡಿಸೈಡೆಡ್ ದಟ್ ವಿ ಆರ್ ರೆಡಿ ಫಾರ್ ಶೂಟ್, ವಿ ಕ್ಯಾನ್ ಗೋ ಫಾರ್ ಶೂಟ್ ಅಂಥೇಳಿ. ಪ್ರತಿ ದಿವಸ ಆಟ ಆಡ್ತಾ ಇದ್ದಿದ್ದು ನಾವು, ಕ್ರಿಕೆಟ್ ಆಡ್ತಾ, ವರ್ಕ್ಶಾಪ್ ಮಾಡ್ತಾ ಒಬ್ಬರನ್ನೊಬ್ಬರು ಕಾಲೆಳಿತಾ ಅಂದರೆ ಎಲ್ಲ ನಮ್ಮ ಎಂಟೈರ್ ಟೀಮ್ ಹಾಗೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆ ಡೇಸಲ್ಲಿ. ನನ್ನನ್ನು ಕರೀತಾರೆ, ನನ್ನ ಜೊತೆ ಒಂದು ಮೊಟ್ಟೆಯ ಕಥೆಯ ಇನ್ನೂ ಹಲವಾರು ಅಸೋಸಿಯೇಟ್ ಆಗ್ತಾರೆ, ಕ್ಲೋಸ್ಲಿ ಅಸೋಸಿಯೇಟ್ ಆಗ್ತಾರೆ ತಂಡದ ಸರ್ಕಾರಿ ಟೀಮ್ ಜೊತೆಗೆ. ಫಾರ್ ಎಕ್ಸಾಂಪಲ್ ಚೇತಕ್ ಕುಲಾಲ್, ಶಾಮಿಲ್ ಬಂಗೇರ, ಅರ್ಪಿತ್ ಅಡ್ಯಾರ್. ಇವರು ಶಾಮಿಲ್ ಬಂಗೇರ ಮತ್ತು ಅರ್ಪಿತ್ ಅಡ್ಯಾರ್ ಇಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದಾರೆ ಸರ್ಕಾರಿಗೆ. ಸೊ ಪ್ರೊಡಕ್ಷನ್ ಏನಿದ್ರು ಅವ್ರು ಹ್ಯಾಂಡಲ್ ಮಾಡ್ತಿದ್ರು, ಯಾಕಂದರೆ ಅವರು ನಮ್ಮ ಲೋಕಲೈಟ್ ಆಗಿರೋದ್ರಿಂದ ನಮ್ಗೆ ಏನು ಬೇಕು ಅದು ಅವ್ರಿಗೆ ಮಾತ್ರ ಸಿಗ್ತಿತ್ತು. ನಮ್ಮ ಬೆಂಗಳೂರಿಂದ ಬಂದಿರೋ ಟೀಮಿಗೆ ಸಿಗ್ತಾ ಇರಲಿಲ್ಲ. ಸೊ ಅವರು ಅದನ್ನು ಆರ್ಗನೈಸ್ ಮಾಡಿ ಕೊಡ್ತಾಯಿದ್ರು. ಮತ್ತು ಬಾಸಿಲ್ ಅಲ್ಚಾಲ್ಕಲ್ ಮತ್ತು ಚೇತಕ್ ಕುಲಾಲ್ ಮತ್ತು ರಕ್ಷಿತ್ ಅಂತೇಳಿ ಇನ್ನೊಬ್ಬರು ಇದ್ದರು. ಇವರು ನಮಗೆ ಅಸೋಸಿಯೇಟ್ ಆಗಿ ಬಂದರು ವರ್ಕ್ ಮಾಡೋಕ್ಕೆ. ಶೂಟಿಂಗ್ ಸ್ಟಾರ್ಟ್ ಆಗೋ ಸ್ವಲ್ಪ ದಿವಸ ಮುಂಚೆ ಅಸೋಸಿಯೇಟ್ ಆಗಿ ಜಾಯ್ನ್ ಆದರು. ಸೊ ದೇ ವರ್ ದ ಅಸೋಸಿಯೇಟ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ವರ್ಕಿಂಗ್ ಇನ್ ದ ಟೀಮ್. ಆಮೇಲೆ ವಿನಾಯಕ್ ಆಚಾರ್ಯ ಅಂತೇಳಿ ಅವರು ಅಂದರೆ ಕೊರಿಯೋಗ್ರಫು ಮಾಡ್ತಾಯಿದ್ರು, ಈಚೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋ ಕೆಲಸ ಮಾಡ್ತಾಯಿದ್ರು. ಸೊ ಹೀಗೆ ನಮ್ಮದು ಒಂದು ಮೊಟ್ಟೆಯ ಕತೆ ಟೀಮು
ರಿಷಬ್ ಸರ್ ಜೊತೆಗೆ ಸರ್ಕಾರಿ ಜೊತೆಗೆ ಕೊಲಬ್ರೇಟ್ ಆಯಿತು. ಸೊ ನಮ್ಮ ಟೀಮ್ ಈಗ ಅವ್ರ ಟೀಮ್ ಜೊತೆಗೆ ಜೆಲ್ಲಪ್ ಆಗಿ ಒಂದು ಬೇರೆಯೇ ಒಂದು ಚೆನ್ನಾಗಿರೋ ಟೀಮ್ ಅಲ್ಲಿಂದ ಕ್ರಿಯೇಟ್ ಆಯಿತು. ವಿ ವರ್ ಲೈಕ್ ನಾವು ಏನು ಒಂದು ಮೊಟ್ಟೆ ಕಥೆಯಲ್ಲಿ ಮಾಡಿದ್ದು ಅದೇ ರೀತಿ ನಾವು ಇಲ್ಲಿ ಆಸ್ ಅ ಫ್ಯಾಮಿಲಿಯಾಗಿ ನಾವು ಈ ಫಿಲ್ಮ್ನ ಮಾಡೋಕ್ಕೆ ಹೊರಟ್ವಿ. ಒಂದು ಪಾಯಿಂಟಲ್ಲಿ ರಿಷಬ್ ಸರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲನೂ ರೆಡಿ, ಆದರೆ ಅವರಿಗೆ ಯಾರು ಇನ್ವೆಸ್ಟರ್ಸ್ ಓಕೆ ಅಂದಿರ್ತಾರೆ ಅದರಲ್ಲಿ ಒಂದು ಇನ್ವೆಸ್ಟರ್ಸ್ ಬ್ಯಾಕಪ್ ಮಾಡ್ತಾರೆ, ತುಂಬ ಟ್ರೈ ಮಾಡ್ತಾರೆ ಅವರು ಫಂಡ್ ರೇಸ್ ಮಾಡೋಕ್ಕೆ, ಬೇರೆ ಬೇರೆ ಇನ್ವೆಸ್ಟರ್ಗಳಿಗೆ ಸಿಗ್ತಾರೆ. ಬಟ್ ಎನಿಬಡಿ ವಾಸ್ ನಾಟ್ ರೆಡಿ ಟು ಇನ್ವೆಸ್ಟ್ ಅಂತ ಹೇಳಿದರೆ ಮಕ್ಕಳು ಸಿನಿಮಾ, ಆರ್ಟ್ ಫಿಲ್ಮ್ ಆ ರೀತಿದ್ದು ಮೈಂಡ್ ಸೆಟ್ಟು.